ಪೆರೋಲ್ನಲ್ಲಿ ಹೊರಗಡೆ ಬಂದು ಆಶ್ರಮದಲ್ಲಿ ಸ್ವಾಮೀಜಿಯಂತೆ ಇದ್ದ ದೇವೇಂದರ್ ಶರ್ಮಾ ಎಂಬ ಭಯಂಕರ ಅಪರಾಧಿಯನ್ನ ದಿಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ದೇವೇಂದರ್ ಶರ್ಮಾ ಜೈಲಿನಿಂದ ಪೆರೋಲ್ ಮೇಲೆ ಬಂದು ನಾಪತ್ತೆಯಾಗಿದ್ದ. ಸ್ವಾಮೀಜಿಯ ವೇಷದಲ್ಲಿ ಕುಕೃತ್ಯಗಳಲ್ಲಿ ತೊಡಗಿದ್ದ 67ರ ಈ ಕ್ರಿಮಿನಲ್ ರಾಜಸ್ಥಾನದ ದಾವೋಸ್ದಲ್ಲಿ ತಾನು ದೊಡ್ಡ ಅರ್ಚಕ ಎಂದೆಲ್ಲ ಹೇಳಿಕೊಂಡು ಸ್ವಾಮೀಜಿಯಂತೆ ಎಲ್ಲರನ್ನ ನಂಬಿಸಿದ್ದ. 16 ಕೊಲೆಗಳನ್ನ ಮಾಡಿ ದೇಹಗಳನ್ನ ನರಮಾಂಸ ಭಕ್ಷಕ ಮೊಸಳೆಗಳಿದ್ದ ಕೊಳಕ್ಕೆ ಹಾಕುತ್ತಿದ್ದ. ಹಾಗಾಗಿ ಈತನನ್ನ ಅಪರಾಧಿ ಜಗತ್ತಿನಲ್ಲಿ ಸರಣಿ ಹಂತಕ ಮೊಸಳೆ ಎಂದು ಹೇಳಲಾಗ್ತಾ ಇತ್ತು. ಉತ್ತರ ಪ್ರದೇಶದ ಕಾಸ್ಗಂಜ್ನ ಹಜಾರಾ ಕಾಲುವೆಗಳು ಅಪಾಯಕಾರಿ ಮೊಸಳೆಗಳ ನೆಲೆ. ಇಲ್ಲಿ ಈ ಶರ್ಮಾ ಎಷ್ಟು ಜನರನ್ನ ಕೊಂದೆಸೆದಿದ್ದ ಎಂಬುದು ತನಿಖೆಯಿಂದ ಸ್ವಲ್ಪ ಮಾತ್ರ ತಿಳಿದು ಬಂದಿದೆ. ದಿಲ್ಲಿ, ಹರಿಯಾಣದ 2002ರಿಂದ 2004ರ 7 ಪ್ರಕರಣಗಳಲ್ಲಿ ಆತನಿಗೆ ತಡವಾಗಿ ಜೀವಾವಧಿ ಶಿಕ್ಷೆಯಾಗಿತ್ತು. ಈ ಕ್ರಿಮಿನಲ್ ಆಯುರ್ವೇದ ಪದವಿ ಪಡೆದ ವೈದ್ಯನಾಗಿದ್ದ. 2023ರಲ್ಲಿ ಪೆರೋಲ್ನಲ್ಲಿ ಹೊರ ಹೋದ ಆತ ನಾಪತ್ತೆಯಾಗಿದ್ದ. ಅಪಹರಣ, ಕೊಲೆ, ದರೋಡೆ, ವಾಹನ ಕಳ್ಳ ಮಾರಾಟ ಎಲ್ಲ ಆತನ ಕೆಲಸಗಳಾಗಿದ್ದವು. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.